ಆತ್ಮಹತ್ಯೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹಿರಿಯೂರು ನಗರದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಫೆಡರೇಷನ್ ಎಐಟಿಯುಸಿಯ ತಾಲೂಕು ಅಧ್ಯಕ್ಷರಾದ ಬಿಪಿ ನಿರ್ಮಲಾ ಹಾಗೂ ಗೌರವ ಅಧ್ಯಕ್ಷರಾದ ಎಸ್ಪಿ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೇವಾ ಭತ್ಯೆ, ಸೇವಾ ಕಾಯಂ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಿರಿಯೂರು ತಾಲೂಕಿನ ಪ್ರಧಾನ ರಸ್ತೆಯಲ್ಲಿರುವ ರಂಜಿತ್ ಲಾಡ್ಜ್ ಬಳಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಗಾಂಧಿ ಸರ್ಕಲ್ನಿಂದ ಸಾಗಿ ಹಿರಿಯೂರು ತಾಲೂಕು ಕಚೇರಿ ಬಳಿ ಸಮಾಪ್ತಿಗೊಂಡಿತು. ಮೆರವಣಿಗೆಯ ಉದ್ದಕ್ಕೂ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ನಮ್ಮ ತುಮಕೂರು ಜೊತೆಗೆ ಮುಖಂಡರಾದ ಕ್ರಿಸ್ಟಿ, ಜೌನಿತಾ ಶಿಬಾ, ತಾಲೂಕು ಅಧ್ಯಕ್ಷರಾದ ಬಿಪಿ ನಿರ್ಮಲಾ, ಎಸ್ಸಿ ಕುಮಾರ್ ಮಾತನಾಡಿ 46 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕೆಲಸದ ಭದ್ರತೆ, ಕನಿಷ್ಠ ವೇತನವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಪಿಂಚಣಿ, ಭವಿಷ್ಯ ನಿಧಿ, ಗ್ರಾಚ್ಯುಯಿಟಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಬೇಡಿಕೆ ಈಡೇರಿಸಲು ಕೋರಿ ನೂರಾರು ಪ್ರತಿಭಟನೆ, ಮುಷ್ಕರ ನಡೆಸಿದರೂ ಪ್ರಯೋಜನಕಾರಿಯಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲೆ ಹಿರಿಯೂರು ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ನ ತಾಲೂಕು ಅಧ್ಯಕ್ಷರು. ಸರ್ ನಮಸ್ತೆ ಸರ್. ನಾವು ಈಗಿನ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 46 ವರ್ಷದಿಂದ ದುಡಿತಾ ಇದ್ದಾರೆ. ಹೇಗೆ ದುಡಿತಾರೆ ಅಂದರೆ 175 ಗೌರವಧನದಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಧ್ವನಿ ಯಾರಿಗೂ ಮುಟ್ತಾ ಇಲ್ಲ. ಯಾಕೆ ಮುಟ್ತಾ ಇಲ್ಲ? ನಮ್ಮ ಕಷ್ಟಗಳು ಅವರಿಗೆ ಅರ್ಥ ಆಗ್ತಾ ಇಲ್ವಾ? ಮತ್ತು ನಾವು ಯಾವುದೇ ಒಂದು ಇಲಾಖೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನಾದರೂ ಒಂದು ಸಹಾಯ ಕೇಳಿದರೆ ಯಾರು ಕೂಡ ಅವರಿಗೆ ಕೊಡೋದಿಲ್ಲ. ಬ್ಯಾಂಕಲ್ಲಿ ಹೋಗಿ ಒಂದು ಸಾಲ ಕೇಳಿದರೆ ಕೂಡ ಅವರಿಗೆ ಸವಲತ್ತನ್ನು ಕೊಡೋಲ್ಲ. ಯಾಕೆ? ನೀವು ಗೌರವಧನ ತಗೊಳ್ತೀರಾ, ನಿಮಗೆ ಯಾವುದೇ ಭದ್ರತೆ ಇಲ್ಲ ಅಂತೇಳಿ ಒಂದು ಬ್ಯಾಂಕ್ನವ್ರು ಕೂಡ ನಮಗೆ ಸಾಲ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಜನಗಳು ಕೂಡ ನಮ್ಮನ್ನು ಕಡಿಮೆ ಸಂಬಳದವ್ರು ಅವ್ರಿಗೆ ಏನು ಬರುತ್ತೆ ಅಂತ ಅವ್ರನ್ನೂ ಕೂಡ ಸಹಾಯ ಕೇಳಿದರೆ ನಾವು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಮತ್ತು ನಾವು 46 ವರ್ಷದಿಂದ ಕತ್ತೆ ಥರ ದುಡಿದಿದ್ದೀವಿ. ಎಷ್ಟೋ ದಾಖಲಾತಿಗಳನ್ನು ಬರಿತಾ ಬಂದಿದ್ದೀವಿ. ಜನನ, ಮರಣ ಎಲ್ಲವನ್ನೂ ಪ್ರತಿಯೊಂದು ನಮ್ಮಲ್ಲಿ ಪಡಿತಾರೆ. ಮತ್ತು ಒಂದು ಸರ್ವೆ ಮಾಡಬೇಕು ಅಂದರೆ ನಮ್ಮನ್ನು ಬಳಸ್ಕೋತಾರೆ. ಒಂದು ಯಾವುದನ್ನ ಕಾರ್ಯಕ್ರಮ ನಡೆಸಬೇಕು ಅಂದರೆ ಕಳಸಗಳನ್ನು ಹೊರಲಿಕ್ಕೆ ನಮ್ಮನ್ನು ಮುಂದಿಟ್ಕೊಳ್ತಾರೆ. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ಅಲ್ಲಿ ನಾವು ಜನ ಮಾತ್ರ ತೋರಿಸ್ಲಿಕ್ಕೆ ನಮ್ಮನ್ನೆಲ್ಲ ಕಡೆ ಕರೀತಾರೆ. ಬಟ್ ನಮ್ಮನ್ನು ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರು ಇದು ಒಂದು ಸಭೆಗೆ ಬಂದಿದ್ದಾರೆ, ಇವರಿಗೆ ಒಂದು ಧನ್ಯವಾದವನ್ನು ಕೂಡ ಹೇಳಬೇಕು ಅನ್ನೋ ಒಂದು ಸೌಜನ್ಯ ಕೂಡ ಅವರಲ್ಲಿ ಇರಲ್ಲ. ಯಾಕೆ? ಅವರಿಗೆ ತೋರಿಸೋ ಉದ್ದೇಶ ಇಷ್ಟೇ, ಜನಗಳನ್ನು ತೋರಿಸ್ಬೇಕು, ನಮ್ಮ ಪ್ರದರ್ಶನಕ್ಕೆ ಇಟ್ಕೊಂಡಿದ್ದಾರೆ ವಿನ ನಮಗೆ ಇವ್ರು ದುಡಿತಾ ಇದ್ದಾರೆ, ಇವರ ದುಡಿಮೆಗೆ ತಕ್ಕ ಧನವನ್ನು ನಾವು ನೀಡಬೇಕು ಅನ್ನೋಂಥ ಕನಿಷ್ಠ ಒಂದು ಸೌಜನ್ಯತೆ ಕೂಡ ಸರ್ಕಾರಕ್ಕೆ ಇಲ್ಲ. ಮತ್ತು ESI ಕೂಡ ನಮಗೆ ಕೋರ್ಟ್ ತೀರ್ಪಾಗಿದ್ರೂ ಕೂಡ ESI ಗ್ರಾಜ್ಯುಟಿ ಹಣನ ಬಿಡುಗಡೆ ಮಾಡಿಲ್ಲ. ನಾವು ಅಂಗನವಾಡಿ ಮಕ್ಕಳಿಗೆ ಕೇಳಿದ್ವಿ ಸಮವಸ್ತ್ರನ, ನಮಗೆ ಕೊಡಲಿಕ್ಕೆ ಬಂದರೂ ಕೂಡ ವರ್ಷಕ್ಕೊಂದು ಬದಲಾವಣೆ ಅದರಲ್ಲೂ ಕೂಡ ಉನ್ನತವಾದಿಲ್ಲ. ಏನು ಒಂದು 300-400 ರೂಪಾಯಿ ಸೀರೆ ಎಂಥ ಮಹಾಘನ ವಸ್ತ್ರ ಬರ್ಬೋದು ಹೇಳಿ, ಅಂಥ ವಸ್ತ್ರಗಳನ್ನು ನಮಗೆ ಕೊಡ್ತಾರೆ. ನಮ್ಮನ್ನು ಯಾವ ರೀತಿ ಕಡೆಗಾಣಿಸ್ತಾ ಇದ್ದಾರೆ ಅಂದರೆ, ಏನಕ್ಕೆ ಕೆಲಸಕ್ಕೆ ಬಾರ್ದವ್ರ ರೀತಿ, ಕೆಲಸದಲ್ಲಿ ಮಾತ್ರ ಎಲ್ಲದಕ್ಕೂ ನಾವು ಬೇಕು, ಯಾವುದಾದ್ರೂ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಮಾತ್ರ ನಾವು ಬೇಕಾಗಿಲ್ಲ. ನಾವು ಪ್ರತ್ಯೇಕವಾಗಿ ತೋರಿಸ್ತಾ ಇದ್ವಿ. ಆದರೆ ಈಗ ಅದನ್ನು ಕಳಪೆ ಕೊಟ್ಟಿರೋದ್ರಿಂದ ನಾವು ಯಾರೂ ಸಮವಸ್ತ್ರ ಹಾಕದೇನೆ ನಾವು ಈ ಒಂದು ಹೋರಾಟಕ್ಕೆ ನಿಂತಿದ್ದೀವಿ. ಸರಿಯಾದ ವ್ಯವಸ್ಥಿತವಾದ ಗುಣಮಟ್ಟದ ಸಮವಸ್ತ್ರವನ್ನು ನಮಗೆ ನೀಡಿದರೆ ನಾವು ಖಂಡಿತವಾಗಿ ಸಮವಸ್ತ್ರನ ಧರಿಸ್ತೀವಿ, ಅಂಗನವಾಡಿಗೂ ಶಿಸ್ತಿನಿಂದ ಹೋಗ್ತೀವಿ, ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು.
ಸರ್. ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಂದ ಸರ್. ನಾವು ಅಂಗನವಾಡಿ ಟೀಚರ್ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ವಿ. 12 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಅಂದ್ರೂ ನಮಗೆ ಸರ್ಕಾರ ಯಾವುದೇ ರೀತಿಯಾದ ಸೌಲಭ್ಯಗಳು ಕೊಟ್ಟಿಲ್ಲ. ಇನ್ನು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ರಿಟೈರ್ಡ್ ಆಗಿ ಹೋದ್ರೂ ಇಡಿಗಂಟು ಅಂತ ಕೊಡ್ತಾ ಇದ್ದಾರೆ. ಅದನ್ನು ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಒಂದು ಪೆನ್ಷನ್ ಅನ್ನೋದು ಒಂದು ಯೋಜನೆ ಇಲ್ಲ ಸರ್. ನಮ್ಮ ಕಾರ್ಯಕರ್ತರಿಗೆ ಸಹಾಯಕ್ಕೆ ರಿಟೈರ್ಡ್ ಆಗಿ ಹೋದ್ಮೇಲೆ ಕೂಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ಊಟಕ್ಕೂ ಇಲ್ಲದಂಗೆ ಕಷ್ಟಪಡ್ತಾ ಇದ್ದಾರೆ. ಸರ್ಕಾರ ಮತ್ತು ನಮಗೆ ಗ್ರ್ಯಾಚ್ಯುಟಿ ಅಮೌಂಟ್ ಅಂತ ಬಿಡುಗಡೆ ಮಾಡಿರಿ ಅಂತ ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದ್ರು ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ನಮಗೆ ಕ್ರಮ ತೆಗೆದುಕೊಂಡಿಲ್ಲ. ನಮ್ಗೆ ಏನೂ ಸೌಲಭ್ಯ ಕೊಡ್ತಾ ಇಲ್ಲ ಸರ್. ಅದನ್ನು ಕೊಡಿಸ್ರಿ ಅಂತ ಕೇಳೋದಕ್ಕೋಸ್ಕರ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಸರ್. ಮತ್ತು ಇಷ್ಟು ವರ್ಷ ನಾವು 10,000 ರೂಪಾಯಿ ಸಂಬಳ ನಮಗೆ ಕೊಡ್ತಾ ಇದ್ದಾರೆ. 10,000 ರೂಪಾಯಿ ಸಂಬಳದಲ್ಲಿ ಈಗಿನ ಇದರಲ್ಲಿ ನಾವೇನೂ ತಗೊಳ್ಳೋದಕ್ಕೂ ಆಗೋದಿಲ್ಲ. ಬಾಡಿಗೆ ಕಟ್ಕೊಂಡು ಮನೆ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟನೇ ಆಗಿದೆ. ಮತ್ತು ನಮಗೆ ಕಳಪೆ ಮೊಬೈಲ್ಗಳು ಕೊಟ್ಟಿದ್ದಾರೆ ಸರ್. ಸರ್ಕಾರದಿಂದ ಕೊಟ್ಟಿದ್ದಾರೆ ಮೊಬೈಲ್ಗಳು, ಇಲಾಖೆಯಿಂದ ಕೊಟ್ಟಿದ್ದಾರೆ. ಆ ಮೊಬೈಲ್ ಅಂದರೆ ಏನೂ ವರ್ಕೇ ಆಗೋದಿಲ್ಲ. ನಾವು 48 ರೆಕಾರ್ಡ್ಸ್ಗಳು ಬರಿತಾ ಇರ್ತೀವಿ, ಜೊತೆಗೆ ಮೊಬೈಲಲ್ಲೂ ಅಪ್ಲೋಡ್ಗಳು ಮಾಡಿ ಅಂತ ಹೇಳ್ತಾರೆ. ಎಷ್ಟೋ ಜನರು ಸರ್ ನಾವು SLC PUC ಓದಿ ಡಿಗ್ರಿ ಹೋಲ್ಡರ್ಸು ಇದ್ದಾರೆ. ಅಂದ್ರೂ ಈ ಮೊಬೈಲ್ ಸರಿ ಇಲ್ಲದ್ರಿಂದ ಕೆಲಸ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಇಲಾಖೆಯಿಂದ ಒತ್ತಡಗಳು ಬರ್ತಾ ಇದ್ದಾವೆ. ಅಂದ್ರೂ ನಮಗೆ ಅದು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಅದು ನೆಟ್ವರ್ಕ್ಗಳು ಸಿಗೋದಿಲ್ಲ. ಹಳ್ಳಿಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ. ಅಂದ್ರೂ ಏನು ಹೇಳ್ತಾರೆ, ನಾಳೆ ಬೆಳಗ್ಗೆ ಮುಗಿಸಿ ಅಂತ ಹೇಳ್ತಾರೆ. ತಕ್ಷಣ ಮುಗಿಸೋದಕ್ಕೆ ಟವರ್ಗಳು ಪ್ರಾಬ್ಲಮ್ ಇರ್ತದೆ. ಮೊಬೈಲ್ ಮುಟ್ಟಿದ ತಕ್ಷಣ ಆಫ್ ಆಗುತ್ತೆ. ಹಂಗಾಗಿ ಫಸ್ಟ್ ಈ ಕಳಪೆ ಮೊಬೈಲ್ಗಳನ್ನ ಇಸ್ಕೊಂಡ್ಬಿಟ್ಟು ಒಳ್ಳೆ ಮೊಬೈಲ್ಗಳನ್ನ ಕೊಡಬೇಕು. ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಥರ ಮೊಬೈಲ್ಸ್ ಕೊಟ್ಟಿದ್ದಾರೆ. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡಬೇಕು ಸರ್. ಬೇರೆ ಕಡೆ ಈಗ ಎಲ್ಲರೂ ಎಷ್ಟೊಂದು ಜನ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹಾಕ್ತಾರೆ ಅಂದರೆ ಅಂಗನವಾಡಿ ಕೇಂದ್ರದಲ್ಲಿ ಅದೆಲ್ಲ ಸೌಲಭ್ಯಗಳು ಕೊಟ್ಟು ನಮಗೂ ಟ್ರೈನಿಂಗ್ಗಳೆಲ್ಲ ಕೊಟ್ಬಿಟ್ಟು ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ LKG UKG ಪ್ರಾರಂಭ ಮಾಡಿದರೆ ನಮ್ಮ ಮಕ್ಕಳು ಮತ್ತು ಯೂನಿಫಾರ್ಮ್ಸು ಮತ್ತು ಮಕ್ಕಳಿಗೆ ಏನೇನು ಆಟ ಸಾಮಾನುಗಳು ಬೇಕೋ ಎಲ್ಲನೂ ಕೊಟ್ಟು ಓಪನ್ ಮಾಡಬೇಕು ಸರ್. ಮತ್ತು ಗೌರ್ಮೆಂಟ್ ಈ ಥರ ಒಬ್ರಿಗೊಂದು ಮಾಡ್ತಾ ಇದೆ ಸರ್. ಅದರಿಂದ ಅದನ್ನೆಲ್ಲನೂ ಸ್ವಲ್ಪ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಮ್ಮನ್ನು ತಂದುಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೇಡ್ತಾ ಇದ್ದೀವಿ. ಸರ್ಕಾರವು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಹಾಯಕಿಯರನ್ನು ವಿವಿಧ ಕಾರ್ಯಕ್ರಮಗಳಲ್ಲಿ ಮನ ಬಂದಂತೆ ಬಳಸಿಕೊಳ್ಳುತ್ತಿದೆ. ಆದರೆ ಅವರಿಗೆ ಕನಿಷ್ಠ ವೇತನ ಕೂಡ ನೀಡುತ್ತಿಲ್ಲ. ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಮಾತ್ರವಲ್ಲದೆ ಮಹಿಳಾ ವಿರೋಧಿ ನೀತಿ ತಾಳಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು. LKG ಮತ್ತು UKG ಮಕ್ಕಳಿಗೆ ಅಂಗನವಾಡಿಯಲ್ಲೇ ತರಗತಿಗಳನ್ನು ತೆರೆಯಬೇಕು. ಅಂಗನವಾಡಿಯಿಂದ ಬೇರೆ ಶಾಲೆಗೆ ಹೋಗುವಾಗ ವರ್ಗಾವಣೆ ಪತ್ರದ ವ್ಯವಸ್ಥೆ ಕಲ್ಪಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರನ್ನು ಶಿಕ್ಷಕಿ ಎಂದು ಪರಿಗಣಿಸಬೇಕು. ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರ ನೀಡಬೇಕು. ನಮ್ಮನ್ನು ಸಹ ಶಿಕ್ಷಕಿಯಾಗಿ ಪರಿಗಣಿಸಿ ಸೇವೆ ಕಾಯಂಗೊಳಿಸಿ ಜೀವನಕ್ಕೆ ಭದ್ರತೆ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ BP ನಿರ್ಮಲಾ, SC ಕುಮಾರ್, ಜಯಮ್ಮ H, E ಕೆಂಚಮ್ಮ, ಚಿಂತಾಮಣಿ, K ಕೆಂಚಮ್ಮ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ R, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಂದ AUTCಯಿಂದ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿ ಮಾತಾಡ್ತಿದ್ದಾರೆ ಸರ್. ಗೌರ್ಮೆಂಟು ಒಬ್ರಿಗೊಂದು ತಾರತಮ್ಯ ಮಾಡ್ತಾ ಇದೆ ಸರ್. ಶಾಲೆಗೆ ಗೌರ್ಮೆಂಟ್ ಸರ್ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ. ಶಾಲಾ ಮಕ್ಕಳಿಗೆ, ಶಾಲಾ ಟೀಚರ್ಸ್ಗೆ ನಾವು ಕೊಡ್ತಾ ಇರೋ ಎಜುಕೇಷನ್ ಅವ್ರನ್ನೇ ಅದನ್ನೇ ಕೊಡ್ತಾ ಇರೋದು ಫ್ರೀ ಸ್ಕೂಲು. ಆದರೆ ಅವ್ರಿಗೆ 40,000 50,000 ಅಮೌಂಟ್ ಸರ್ ಸಂಬಳ ಕೊಡ್ತಿರೋದು. ಆದರೆ ನಾವು ಬೆಳಗ್ಗೆ 9:30 4 ಗಂಟೆ ಅಂತ ಹೇಳ್ತಾರೆ. ಆದರೆ ರಾತ್ರಿ ಎಲ್ಲ ನಾವು ಕೆಲಸ ಮಾಡಿದ್ರು ಅದು ಪ್ರತಿಫಲನೇ ಇಲ್ಲ ಸರ್. ಮತ್ತು ರಾತ್ರಿ ಹೊತ್ತು ಮಲಿಕಣ್ಣ ಸಮೇತನೂ ಬಿಡಲ್ಲ. ಮೊಬೈಲಲ್ಲಿ ಅವಾಗಲೇ ಅಪ್ಲೋಡ್ ಮಾಡಿರಿ ಅಂತಾರೆ. ನಾವು ಯಾವ ಶಾಲಾ ಶಿಕ್ಷಕರಿಗೆ ಕಡಿಮೆ ಇಲ್ಲ ಸರ್. ನಾವು ಎಲ್ಲ ಥರದ ಕ್ವಾಲಿಟಿ ಶಿಕ್ಷಣ ಕೊಡ್ತಾ ಇದ್ವಿ. ಆದರೆ ನಮಗೆ ವ್ಯವಸ್ಥೆ ಇಲ್ಲ ಅಷ್ಟೇ. ಶಾಲಾ ಮಕ್ಕಳಿಗೆ ಯೂನಿಫಾರ್ಮು, ಶೂಸು ಎಲ್ಲ ಕೊಡುತ್ತೆ. ನಮ್ಮ ಮಕ್ಕಳಿಗೆ ಕೊಡಲಿ, ನಾವು ಮಾಡ್ತೀವಿ. ಅವಾಗ ಪೇರೆಂಟ್ಸ್ಗಳು ಮಕ್ಕಳನ್ನ ಕಳಿಸ್ತಾರೆ, ಅವರು ಖುಷಿಪಟ್ಟು ಕಳಿಸ್ತಾರೆ. ನಾವು ಪಬ್ಲಿಕ್ಸಲ್ಲಿ ಬೇಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಗಳೇ, ಕೌನ್ಸಿಲರ್ಗಳಿಗೆ ಬೇಡ್ಕೊಂಡು ಯೂನಿಫಾರ್ಮ್ ತರಿಸ್ಕೊಂಡು ಹಾಕ್ಕೊಂಡು ನಾವು ಶಾಲಾ ಮಕ್ಕಳಿಗೆ ಕಡಿಮೆ ಆಗಬಾರ್ದು ನಮ್ಮ ಮಕ್ಕಳು ಅಂತ ನಾವು ಸ್ವಇಚ್ಛೆಯಿಂದ ನಾವು ನಮ್ಮ ಕೈಯಿಂದ ಆ ಸಹಾಯ ಪಡ್ಕೊಂಡು ನಾವು ಮಾಡ್ಕೊತಾ ಇದ್ದೀವಿ. ಆದರೆ ಗೌರ್ಮೆಂಟ್ ಯಾಕೆ ಸರ್ ಈ ಥರ ಅನ್ಯಾಯ ಮಾಡ್ತಾಯಿದ್ದೀವಿ ನಮಗೆ? 10,000 ರೂಪಾಯಿ ಸಂಬಳ. ಈಗ ಈ ಮಿನಿಸ್ಟ್ರ್ ಮನೆಗಳಿಗೆ ಬಿಸ್ಕೆಟ್ಗಳು ಖರ್ಚು ಮಾಡ್ತಾರೆ ಸರ್. ನಾಯಿ ಬಿಸ್ಕೆಟ್ಗಳು ಖರ್ಚು ಮಾಡ್ತಾರೆ 10,000. 10,000ದಲ್ಲಿ ನಾವು ನಮ್ಮ ಮಕ್ಕಳು ಸಾಕಬೇಕು, ನಾವು ಜೀವನ ಮಾಡಬೇಕು ಸರ್. ಒಂದೊಂದು ಸ್ಕೂಲಲ್ಲಿ ಈಗ 30,000 40,000 ಡೊನೇಷನ್ ಕೇಳ್ತಾವ್ರೆ. ಆದರೆ 3 ತಿಂಗಳು 4 ತಿಂಗಳಲ್ಲಿ ನಿಮಗೆ ಪೇಮೆಂಟೇ ಕೊಡಲ್ಲ. ಆಮೇಲೆ ರಿಟೈರ್ಡ್ ಆಗಿ 6 ವರ್ಷ 7 ವರ್ಷ ಆಗಿದೆ ಸರ್. ಅವರಿಗೆ ಏನು ಅಮೌಂಟೂ ಇಲ್ಲ, ಬರೀ ಕೈಯಲ್ಲಿ ಹೋಗಿ 60 ವರ್ಷ ಆಗಿರೋರು ಅವ್ರ ಕೈ ಕೆಲಸ ಮಾಡೋಕ್ಕಾಗುತ್ತಾ? ಬೇರೆ ಹೊಲ್ದಾಗ ಕೆಲಸ ಮಾಡೋಕ್ಕಾಗುತ್ತಾ? ದುಡಿಯೋಕ್ಕಾಗುತ್ತಾ? ಅವ್ರಿಗೆ ವಯಸ್ಸೈತಾ? ಫುಲ್ಲು 60 ವರ್ಷದವರೆಗೂ ಸುಸ್ತಾಗೋವರೆಗೂ ಇಲ್ಲೇ ದುಡಿಸ್ಕೊಂಡು ಬರೀಗೆ ಕಳಿಸಿದ್ರೆ ಅವ್ರು ಏನು ಮಾಡ್ಬೇಕು ಸರ್? ಅವ್ರಿಗೆ ಏನಾದ್ರು ಕೊಡ್ಬೇಕು ತಾನೆ ಸರ್ಕಾರ ಇಷ್ಟು ಅಂತನ? ಅದು ಸಂಧ್ಯಾ ಸುರಕ್ಷಾ ಅಂತನ ಅವ್ರ ಕೈಲಿ ಓಡಾಡ್ಕೊಂಡು ಮಾಡಿಸ್ಕೊಳಕ್ಕಾಗುತ್ತಾ?
ಇದನ್ನು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಸರ್? ಎಲ್ಲ MP ಗಳಿಗೆ MLAಗಳಿಗೆ ಎಲ್ಲರಿಗೂ ಗೌರವಧನಗಳು ಎಲ್ಲ ಹೆಚ್ಚಿಸ್ಕೊಂಡ್ರಲ್ಲ, ಮತ್ತು ನಾವು ಕಣ್ಣಿಗೆ ಕಾಣಿಸ್ತಿಲ್ವ ಗೌರ್ಮೆಂಟ್ಗೆ? ತಳಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಸರ್ ನಾವು. ಪ್ರತಿ ಒಂದು ಊರಲ್ಲಿ ಒಂದು ನೀರು ಗಂಟೆ ನನಗೆ 13,000 14,000 ಸಂಬಳ ಕೊಡ್ತಾ ಇತ್ತು ಗೌರ್ಮೆಂಟು. ನಾವು ಇಷ್ಟೊಂದು ಕೆಲಸ ಮಾಡ್ತೀವಿ. 48 ರೆಕಾರ್ಡ್ಸ್ ಬರಿತಾ ಇದ್ದೀವಿ ಸರ್ ನಾವು. 48 ರೆಕಾರ್ಡ್ಸ್ ಅಲ್ಲದೆ ಮೊಬೈಲಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ನಮ್ಮ ಕಾರ್ಯಕರ್ತೆಯರಿಗೆ 50 ವರ್ಷ ಆಗೈತೆ, ಕಣ್ಣು ಕಾಣಿಸಲ್ಲ, ಅವ್ರ ಮೊಬೈಲಲ್ಲಿ ಹೆಂಗೆ ಅಪ್ಲೋಡ್ ಮಾಡಬೇಕು? ಗೌರ್ಮೆಂಟ್ಗೆ ಇದೆಲ್ಲ ಅರ್ಥ ಆಗ್ತಿಲ್ವ ಸರ್? ಕೋಟಿಗಟ್ಟಲೆ ಹೊಡಿತೈತೆ ಸರ್ಕಾರ, ಅದು ಕಣ್ಣಿಗೆ ಕಾಣಿಸ್ತಿಲ್ಲ. ಕಾರ್ಯಕರ್ತ ನೋಡಿ ನಮಗೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಅಧಿಕಾರಿಗಳು ಬಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಬಳಸ್ಕೊಳ್ತಾರೆ ಸರ್. ಬಟ್ ನಮ್ಗೆ ಆರೋಗ್ಯದಲ್ಲಿ ನಮಗೆ ಆಪ್ರೇಷನ್ ಆಗಿ ಎಲ್ಲದ್ದು ಅಮೌಂಟ್ ಬರುತ್ತೆ ಅನ್ನೋ ಸಹ ಎಲ್ಲಿ ಕೊಟ್ಟರು ಸಹ ಯಾವ್ದು ಅಮೌಂಟು ಸಹ ನಮಗೆ ಬಂದಿಲ್ಲ, ಕ್ಲೈಮ್ ಆಗಿಲ್ಲ ಸರ್. ಯಾವ ಸೌಲಭ್ಯನೂ ಬಂದಿಲ್ಲ, ಆರೋಗ್ಯ ವಿಮೆ ಯಾವುದೂ ಬಂದಿಲ್ಲ, ಎಸ್ಸಿದ್ದು ಯಾವುದೂ ಬಂದಿಲ್ಲ. ಜಾರಿ ಮಾಡಿರಿ ಮತ್ತು ನಮ್ಗೆ ಬಿಡುಗಡೆ ಮಾಡಿಕೊಡ್ಬೇಕು. ಸುಮ್ಮನೆ ಹೇಳ್ತಾ ಇಲ್ಲ, ಕಷ್ಟ ಸುಖ ಇವಾಗ ಹೆಲ್ತ್ ಎಲ್ಲರಿಗೂ ಕಷ್ಟ ಇದೆ ಸರ್. ಕೆಲಸ ಮಾಡಬೇಕಾದ್ರೆ ಕಾಲು ಕೈ ನೋವು ಎಲ್ಲ ಇದೆ. ಆ ದೃಷ್ಟಿಯಿಂದ ನಮಗೆ ಇದು ಒಂದು ಕಾರ್ಡ್ ಕೇಳಿದ್ರು ಇಲ್ಲ ಅಂತಾರೆ. ನಮ್ಮ ಮನೆಯವರಿಗೆ ವಯಸ್ಸಾಗಿದೆ, ಅವ್ರಿಗೆ ಇದು ಬರುತ್ತಲ್ಲ 60 ವರ್ಷದ ವಿಮೆ ಬರಲಿ ಅಂದರೆ ನಾವು ನಿಮಗೆ ಟೀಚರ್ಸ್ ಆಗಿದ್ರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ರೇಷನ್ ಕಾರ್ಡು ನಮಗೆ ಟೀಚರ್ ಆಗಿದ್ರೆ ಯಾವ ಸೌಲಭ್ಯನಲ್ಲೂ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇದರಲ್ಲಿ ಮೊಬೈಲಲ್ಲಂತೂ ತುಂಬ ಎಲ್ಲರಿಗೂ ಕಷ್ಟ ಆಗಿದೆ. ಅವ್ರಿಗೆಲ್ಲ ಈ ಮೊಬೈಲ್ ನೋಡಿ 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 ಲೋ BP ಆಗಿದೆ, ಇದನ್ನು ಕಷ್ಟನೂ ಆಗಿದೆ ಸರ್ ಕೆಲಸ ಮಾಡೋಕ್ಕೆ. ಆ ದೃಷ್ಟಿಯಿಂದ ಎಲ್ಲ ಒಂದು ಒಳ್ಳೆ ಜಾರಿ ಮಾಡಲೇಬೇಕು ಸರ್ ದಯವಿಟ್ಟು. ಸರ್, ನಾನು ಅಂಗನವಾಡಿ ಕಾರ್ಯಕರ್ತೆ ರಿಟೈರ್ಡ್ ಆಗಿರೋ ವಿ ಮಂಜುಳಾ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಕಾಟೇಪಳ್ಳಿ ಅನ್ನೋ ಗ್ರಾಮದಲ್ಲಿ ಕೆಲಸ ಮಾಡಿ ನಾನು 35 ವರ್ಷದ ಕಾಲ ನಾನು ಸೇವೆ ಮಾಡಿದ್ದೀನಿ ಸರ್. ಸೇವೆ ಮಾಡಿಬಿಟ್ಟು ಇಡೀಗಂಟು ಅಂತ ಹೇಳ್ಬಿಟ್ಟು ನನಗೆ NPS ಹಣ ಅಂತ ಬರೀ 85,000 ಬಂತು. ಆದರೆ ಅದೇ ಮಾಸ್ಟ್ರುಗಳು ಏನು ಸರ್ಕಾರಿ ನೌಕರರು ಅಂತ ಇದ್ದಾರೆ, ಅವರು ಇವತ್ತು ರಿಟೈರ್ಡ್ ಆಗಿ 25, 30, 40,000 ಸಂಬಳ ಕಾಣ್ತಿದ್ದಾರೆ. ನನಗೇನು ಸಂಬಳನೂ ಇಲ್ಲ, ಏನೂ ಇಲ್ಲ. ಈಗ ನನಗೂ 60-63 ವರ್ಷ ಆಗಿದೆ. ನಮ್ಮ ಮನೆಯವರು ತುಂಬ ವಯಸ್ಸಾಗಿದೆ, ನಮಗೆ ಮಕ್ಕಳಿಲ್ಲ. ನಾವು ಯಾವ ಥರ ಜೀವನ ಮಾಡ್ಬೇಕು ಹೇಳ್ರಿ? ನಮ್ಮ ಮನೆಯವರು ನೋಡಿದರೆ ಹುಷಾರಿಲ್ಲ, ನಮಗೆ ಕಾಲು ನೋವು, ಕೈ ನೋವು, ಈ ಥರ ಎಲ್ಲ ಇವೆ. ನಾವು ಯಾವ ಇದರಲ್ಲಿ ಜೀವನ ಮಾಡಬೇಕು? ನಾವೇನು ಕೂಡಿಸ್ಕೊಂಡಿರ್ತೀವ? ನೀವು ಕೊಟ್ಟಿರೋ ಸಂಬಳ ಬರೀ 175ರಿಂದ 7,000ವರೆಗೂ ನಾವು ತಗೊಂಡಿದ್ದೀವಿ ಪೇಮೆಂಟ್ ಅಷ್ಟೇ. ಅಷ್ಟು ಸಂಬಳದಲ್ಲಿ ನಾವು ಯಾವ ರೀತಿ ಜೀವನ ಮಾಡಿದ್ದೀವಿ, ಎಷ್ಟು ಉಳಿಸಿದ್ವಿ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ನಾವು CM ಅವ್ರನ್ನ ಭೇಟಿ ಮಾಡಬೇಕು ಅಂತಲೂ ಇದ್ವಿ, ಅದಕ್ಕೆ ಅವಕಾಶ ಕೊಡ್ತಿಲ್ಲ. ದಯವಿಟ್ಟು ನಮಗೆ CM ಅವರು, ಆಮೇಲೆ ಹಾಲಪ್ಪ ಆಚಾರ್ ಅವ್ರನ್ನ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಂತ್ರಿ ಅವ್ರಿಗೂ ಸಹ ನಾವು ಕಾಣಬೇಕು ಅಂತ ಇದ್ದೀವಿ. ಇಲ್ಲ ಅಂದರೆ ನಮ್ಮ ಯೂನಿಯನ್, ನಾವು ಸಹ ಒಂದು ಯೂನಿಯನ್ ಮಾಡ್ಕೊಂಡ್ಬಿಟ್ಟು ನಮ್ಮ ರಿಟೈರ್ಡ್ ಆಗಿರೋ ಅಂಗನವಾಡಿ ಟೀಚರ್ಸು ಹೆಲ್ಪರ್ಗಳನ್ನೆಲ್ಲ ಒಂದು ಮಾಡ್ಕೊಂಡು ನಾವು ನಿಮ್ಮ ವಿಧಾನಸೌಧದ ಮುಂದೆ ನಾವು ನಿರಂತರ ಸ್ಟ್ರೈಕಿಗೆ ಕುತ್ಕೊಂತೀವಿ. ಇದಂತೂ ಸತ್ಯ ಹೇಳ್ತಿದ್ದೀನಿ ನೋಡಿ ಸರ್. ದಯವಿಟ್ಟು ನಮಗೂ ಕಾರ್ಮಿಕರಿಗೆ, ಅವರಿಗೆ ಇವರಿಗೆ ಅಂತ ಬೇಕಾದಷ್ಟು ಪೆನ್ಷನ್ ಕೊಡ್ತಾ ಇದ್ದೀರಾ, ಆದರೆ ನಾವು ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ದಯವಿಟ್ಟು ನಮ್ಗೇನಾದರೂ ಒಂದು ವ್ಯವಸ್ಥೆ ಮಾಡಿ. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸೌಧದ ಮುಂದೆ ಬಂದು ಕುತ್ಕೊಳ್ತೀವಿ ಅಂತ ಇದಂತೂ ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ. ಇದು ಮುಗಿಸ್ತಾ ಇದ್ದೀನಿ ಸರ್. AITC ಅಧ್ಯಕ್ಷರಾದ ಕುಮಾರ್ ಅವರು ಈ ದಿನ ತಮ್ಮನ್ನು ಉದ್ದೇಶಿಸಿ ಮಾತನಾಡೋದೇನೆಂದರೆ, ಈಗ ಅಂಗನವಾಡಿ ಇವತ್ತಿನ ದಿವಸ 20/8/2022 ರಾಜ್ಯಾದ್ಯಂತ ಈ ಚಳವಳಿ ಹಮ್ಮಿಕೊಂಡಿದೆ. ಯಾತಕ್ಕೋಸ್ಕರ ಅಂತಂದರೆ ನಮ್ಮ ಮಹಿಳೆಯರುಗಳು ಏನು ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿದೆ, ಗ್ರಾಜ್ಯುಟಿ ಅಮೌಂಟ್ ಮಾತಾಡಿದ್ದೀರಾ, ಗ್ರಾಜ್ಯುಟಿ ಹಣ ಕೊಡುವ ಉದ್ದೇಶದಿಂದ ಈ ದಿನ ಮೊದಲನೇದಾಗಿ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಬೇಕು ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂತ ಒತ್ತಾಯಿತು. ಈ ದಿನ ತಹಸೀಲ್ದಾರ್ ಮುಖಾಂತರ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಅರ್ಪಿಸಿದ್ದೀವಿ. ಏನು ಅಂತ ಅಂದರೆ, ಭಾಳ ಕಡು ಬಡತನದಲ್ಲಿರೋದು ಹಿಂದುಳಿದ ವರ್ಗಗಳಿಂದ ಬಂದಿರೋ ಈ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ತುಂಬ ಕಷ್ಟದಲ್ಲಿದ್ದಾರೆ. ಆ ಕಷ್ಟನ ಹೇಳಕ್ಕೆ ತೀರ್ದು ರಿಟೈರ್ಡ್ ಆಗಿ ಅವ್ರ ಮನೆಗೆ ಹೋದರೆ ಅವ್ರ ಮನೆ ಬಡತನ ಹೇಳೋಕ್ಕಾಗಲ್ಲ. ಅವ್ರ ಸ್ಥಿತಿ ನಾವು ನೋಡಬೇಕು. ಅವ್ರಿಗೆ ಮನೆ ಹೊರಗಡೆ ಇರ್ತಾರೆ. ಏನು ಗ್ರಾಜ್ಯುಟಿ ಅಮೌಂಟು ಎಷ್ಟು ಬರುತ್ತೆ ತಿಂಗಳಿಗೆ, ಒಂದು ವರ್ಷಕ್ಕೆ 1 ತಿಂಗಳು ಸಂಬಳ ಕೊಡಬೇಕಾಗತ್ತೆ ಗೌರ್ಮೆಂಟು. ಆಧಾರ ಬಂದರೆ ಸುಮಾರು ನೆಮ್ಮದಿಯಾಗಿರ್ತಾರೆ. ಈಗ ಕೊಡ್ತಿರೋ 50,000 ಯಾವುದಕ್ಕೂ ಸಾಕಾಗಲ್ಲ. ಇಡೀಗಂಟು ಕೊಡ್ತಾ ಇದ್ದಾರೆ, ಅದು ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಈ ಗ್ರಾಜ್ಯುಟಿ ಅಮೌಂಟು ಮತ್ತು ನಿವೃತ್ತಿ ವೇತನ ಕೊಡಬೇಕು.
ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.